ನೋಡಿ, ಕ್ರಿಕೆಟ್ಗೆ ಧರ್ಮವನ್ನು ಸೇರಿಸ್ಕೊಳ್ಬೇಡಿ. ಕೆಲವರಿದ್ದಾರೆ, ನಮ್ಮ ಹಿಂದೂ ದೇಶ, ನಾವು ಹಿಂದೂಗಳು ವಿನ್ ಆಗಬೇಕಂತೇಳಿ ಹೇಳ್ತಾ ಇದ್ದಾರೆ. ನಾವು ಕೂಡ ಭಾರತೀಯರು, ನಾವು ಮುಸಲ್ಮಾನರು. ಮೊನ್ನೆ ಶಮ್ಮಿ 7 ವಿಕೆಟ್ ತೆಗೆದುಕೊಂಡರು. ಅದಕ್ಕಿಂತಲೂ ಜಾಸ್ತಿ ಖುಷಿ ನಮಗೆ ವಿರಾಟ್ ಕೊಹ್ಲಿ ಅವರು 50 ಶತಕವನ್ನು ಹೊಡೆದು ರೆಕಾರ್ಡ್ ಮಾಡಿದ್ದು. ನಾವು ಅವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಶ್ರೇಯಸ್ ಅಯ್ಯರ್ ಇದ್ದಾರೆ, ನಮ್ಮ ಕರ್ನಾಟಕದವರು, ಸೆಂಚುರಿ ಹೊಡೆದಿದ್ದಾರೆ. ರಾಹುಲ್ ಇದ್ದಾರೆ, ನಮ್ಮ ಕರ್ನಾಟಕದವರು, ನಾವು ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ತೇವೆ. ಶಮ್ಮಿಗೂ ಕೊಡ್ತೇವೆ. ಶಮ್ಮಿ 7 ವಿಕೆಟ್ ತೆಗೆದಿದ್ದಾರೆ. 4 ಟೀಮ್ ಮ್ಯಾಚ್ನಿಂದ ಅವರನ್ನು ಹೊರಗೊಳಿಸಿದರು. ಅದರ ನಂತರ ಆಡಿದರು, ರೆಕಾರ್ಡ್ ಮಾಡಿದರು ಅವರು. ಅದಕ್ಕೂ ನಾವು ಹೆಮ್ಮೆ ಪಡ್ತೇವೆ. ಆದರೆ ಕ್ರಿಕೆಟ್ಗೆ ನೀವು ಯಾವಾಗಲೂ ಧರ್ಮವನ್ನು ಸೇರಿಸಬೇಡಿ. ಕೆಲವರಿದ್ದಾರೆ, ಕ್ರಿಕೆಟ್ ಅಂದರೆ ನಮ್ಮ ಓಪನ್ ಮೈಂಡ್ ಆಗಿರಬೇಕು.